ಮಂಗಳೂರು ಜನತೆಗೆ ಸಿಹಿ ಸುದ್ದಿ ಎನ್ನುವಂತೆ ಮಂಗಳೂರಿನ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಶೈಲಿಯ ಗಾರ್ಮೆಂಟ್ ಫ್ಯಾಕ್ಟರಿ, ರೆಡಿಮೇಡ್ ಡ್ರೆಸ್ ಹಾಗೂ ಅಲ್ಲೇ ಸ್ಟಿಚಿಂಗ್ ಫೆಸಿಲಿಟಿ ಇರೋ ಮಂಗಳೂರಿನ ಏಕೈಕ ವಸ್ತ್ರಗಳ ಮಳಿಗೆ ಮಫತ್ಲಾಲ್ ದಿ ಯೂನಿಫಾರ್ಮ್ ಸ್ಟೋರ್ ಹಾಗೂ ನ್ಯೂ ಟೆಕ್ಸ್ಟೈಲ್ ಸೆಂಟರ್ ಶುಭಾರಂಭಗೊಂಡಿದೆ. ನಗರದ ಕೊಡಿಯಾಲ್ಬೈಲ್ ಸಮೀಪದ ಪಿವಿಎಸ್ ಸೆಂಟನರಿ ಬಿಲ್ಡಿಂಗ್ನಲ್ಲಿ ನ್ಯೂ ಟೆಕ್ಸ್ಟೈಲ್ ಸೆಂಟರ್ ಹಾಗೂ ಮಫತ್ಲಾಲ್ ದಿ ಯೂನಿಫಾರ್ಮ್ ಸ್ಟೋರ್ ಶುಭಾರಂಭಗೊಂಡಿದೆ. ನೂತನ ಮಳಿಗೆಯನ್ನ ಶಾಸಕ ಯುಟಿ ಖಾದರ್ ರಿಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು ನೂತನ ಮಳಿಗೆಗೆ ಶುಭ ಹಾರೈಸಿದರು. ಮಂಗಳೂರಿನಲ್ಲಿ ಮಫತ್ಲಾಲ್ನ ಅಧಿಕೃತವಾದ ಶೋರೂಮ್ ಉದ್ಘಾಟನೆ ಮಾಡೋ ಅತ್ಯಂತ ಸಂತೋಷ. ಯಾಕೆ ನಾವು ಸಣ್ಣದಿರುವಾಗೆಲ್ಲ ಕೂಡ ನನ್ನಿದ್ದೆ, ನನ್ನ ತಾಯಿಯ ಅಜ್ಜ ನಾನು ಕರ್ಕೊಂಡು ಹೋಗಿ ಮಫತ್ಲಾಲ್ ಶೋರೂಮ್ ಅಂತೇಳಿ ನಮಗೆ ಈ ಮಾರ್ಕೆಟ್ ಹೋಗೋ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಶೋರೂಮ್ ಇದರಲ್ಲಿ ಬಹುಶಃ ಟೌನಲ್ಲಿ ಆಪೋಸಿಟ್ ಇದಕ್ಕೆ ಬಹುಶಃ ಈಗ ಅದು ಮತ್ತೆ ಕ್ಲೋಸ್ ಆಯಿತು. ಅದು ಕೇಳಿದೆ ಏನಾಗಿದೆ ಅಂತೇಳಿ. ಆದ ಕಾರಣ ಮಫತ್ಲಾಲ್ ಆ ಸಂಸ್ಥೆ ಈಗಲೂ ಕೂಡ ಬಹುಶಃ ತಮ್ಮ ಕೆಲಸ ಫ್ಯಾಕ್ಟ್ರಿ ನಡೆಸಿಕೊಂಡು ಬಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡೋ ಜೊತೆಯಲ್ಲಿ ಈ ದೇಶದ ವಿವಿಧ ಕಡೆಗಳಲ್ಲಿ ತನ್ನ ಈ ರೀತಿಯ ಕೇಂದ್ರ ಪ್ರಾರಂಭಿಸುವ ಮೂಲಕ ಉತ್ತಮವಾದ ಆ ಒಂದು ನಮ್ಮ ಬಟ್ಟೆ ಮತ್ತು ಉಡುಪು ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಸಿದ್ಧೌಟ್ ಮಾಡಿಸಿಕೊಳ್ಳತಕ್ಕಂಥ ಸಂತೋಷ. ಈ ವೇಳೆ ಮಫತ್ಲಾಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷ ಎಂಬಿ ರಘುನಾಥ್, ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ್ ಶೆಟ್ಟಿ, ಟಿಕೆ ರಂಜನ್, ನ್ಯೂ ಟೆಕ್ಸ್ಟೈಲ್ ಸೆಂಟರ್ನ ಬಿಸಿನೆಸ್ ಹೆಡ್ ಹಾಗೂ ಟೆಕ್ಸ್ಟೈಲ್ ಅಂಡ್ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷ ಕೆ ಸುನಂದ್, ಯೂನಿಫಾರ್ಮ್ ಸ್ಟೋರ್ನ ರೋಷಿನ್ ಬಾಬಿ, ಎಸ್ಎಂಡಿಪಿ ಪ್ರೆಸಿಡೆಂಟ್ ಅನಿಲ್ ಕುಮಾರ್, ಕೆಎನ್ಎಸ್ಎಸ್ನ ಪ್ರೆಸಿಡೆಂಟ್ ಮುರಳಿ ಹೆಚ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮಫತ್ಲಾಲ್ ಶೋರೂಂನಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ರೀತಿಯ ಯೂನಿಫಾರ್ಮ್, ಶೂಸ್, ಬ್ಯಾಗ್, ಮಹಿಳೆಯರು ಹಾಗೂ ಪುರುಷರ ಸಿದ್ಧ ಉಡುಪುಗಳು ಹಾಗೂ ಸ್ಟಿಚಿಂಗ್ ಫೆಸಿಲಿಟಿ ಕೂಡ ಇಲ್ಲಿ ಲಭ್ಯವಿದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.